ಅಕ್ರಮ ಕಲ್ಲು ಗಣಿಗಾರಿಕೆಯಿಂದ ಈ ಹಿಂದೆ ಆತಂಕಕ್ಕೆ ಒಳಗಾಗಿದ್ದ ಬಂಟ್ವಾಳ ತಾಲೂಕಿನ ಕಾರಿಂಜ ಬೆಟ್ಟದಲ್ಲಿರುವಂತಹ ಕಾರಿಂಜೇಶ್ವರ ದೇವಸ್ಥಾನದ ಬೆಟ್ಟದ ಕಲ್ಲುಗಳು ಮಳೆಗಾಲದ ಸಂದರ್ಭದಲ್ಲಿ ಮತ್ತೆ ಒಂದೊಂದಾಗಿಯೇ ಜಾರ್ತಾ ಇದ್ದು ಕುಸಿತದ ಭೀತಿಯನ್ನು ಎದುರಿಸ್ತಾ ಇವೆ. ಕಳೆದ ಬಾರಿ ಮಳೆಗಾಲಕ್ಕೆ ಬೆಟ್ಟದ ಬಂಡೆ ಜಾರಿದ ಪರಿಣಾಮ ಕಾರಿಂಜೇಶ್ವರ ದೇವಸ್ಥಾನದ ಒಂದು ಪಕ್ಕಕ್ಕೆ ಹಾನಿಯಾಗಿತ್ತು. ಇದೀಗ ಮತ್ತೆ ದೇವಸ್ಥಾನದ ಬಲಬದಿಯ ದೊಡ್ಡ ಬಂಡೆಯೊಂದು ಜಾರಿದ್ದು ಪುರಾಣ ಪ್ರಸಿದ್ಧ ಕ್ಷೇತ್ರ ಮತ್ತೆ ಕುಸಿಯುವ ಭೀತಿಯಲ್ಲಿದೆ. ಸಮುದ್ರ ಮಟ್ಟದಿಂದ ಸುಮಾರು 1000 ಅಡಿ ಎತ್ತರದಲ್ಲಿರುವಂತಹ ಕಾರಿಂಜ ಬೆಟ್ಟದ ತುತ್ತ ತುದಿಯಲ್ಲಿ ಕಾರಿಂಜೇಶ್ವರ ದೇವಸ್ಥಾನ ಮತ್ತು ಪಾರ್ವತಿ ದೇವಸ್ಥಾನವಿದೆ. ಆದರೆ ಇತ್ತೀಚಿನ ಕೆಲ ವರ್ಷಗಳಲ್ಲಿ ಈ ಬೆಟ್ಟದ ಸುತ್ತಮುತ್ತ ಅಕ್ರಮ ಹಾಗೂ ಸಕ್ರಮ ಹೀಗೆ 2 ರೀತಿಯ ಗಣಿಗಾರಿಕೆಯು ನಡೀತಾ ಇದ್ದು ಕಲ್ಲು ಗಣಿಗಾರಿಕೆಗೆ ಭಾರಿ ಪ್ರಮಾಣದ ಸ್ಫೋಟಕಗಳನ್ನು ಬಳಸ್ತಾ ಇದ್ದು ಇದು ಬೆಟ್ಟವೇ ಕುಸಿಯುವ ಭೀತಿಯನ್ನ ತಂದಿಟ್ಟಿದೆ. ಈ ಹಿಂದೆ ಹಿಂದೂ ಸಂಘಟನೆಯ ಮುಖಂಡರು ಹಲವು ರೀತಿಯ ಎಚ್ಚರಿಕೆಯನ್ನ ಜನಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ನೀಡಿದ್ದರೂ ಅಕ್ರಮ ಕಲ್ಲು ಗಣಿಗಾರಿಕೆ ನಿಲ್ಲಿಸಲು ಸಾಧ್ಯವಾಗಿಲ್ಲ.